ನಮಸ್ಕಾರ ಸ್ನೇಹಿತರೆ, ನಾನು ಪ್ರಜ್ಞಾ ಜೈನ್ ಫ್ರಮ್ ಪ್ರಜ್ಞಾಸ್ ಕನ್ನಡ ಬ್ಲಾಗ್ ಚಾನಲಿಂದ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ನಾನು ಈ ಒಂದು ವ್ಲಾಗನ್ನು ಕೆನಡಾ ಇಮಿಗ್ರೇಷನ್ ಸರ್ವಿಸ್ ಅಂದರೆ ಕೆನಡಾ ಇಮಿಗ್ರೇಷನ್ ಬಗ್ಗೆ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಕೆಲವೊಂದು ಫ್ರೆಂಡ್ಸ್ ಹಾಗೆ ಕೆಲವೊಬ್ರು ಸಬ್ಸ್ಕ್ರೈಬರ್ಸ್ ನನಗೆ ಮೆಸೇಜ್ ಮಾಡಿ ಹೇಳಿದ್ರು, ನೀವು ಕೆನಡಾ ಇಮಿಗ್ರೇಷನ್ ಬಗ್ಗೆ ಒಂದು ಮಾಹಿತಿ ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನೀವು ಕೆನಡಾಗೆ ಯಾವ್ಯಾವ ಥರದ ವೀಸಾ ಯೂಸ್ ಮಾಡ್ಕೊಂಡು ಬರ್ಬೋದು ಅನ್ನೋದ್ರ ಬಗ್ಗೆ. ಸೊ ಬೇಸಿಕಲಿ ಟೈಪ್ಸ್ ಆಫ್ ವೀಸಾದಲ್ಲಿ ಹೇಳಬೇಕು ಅಂದರೆ 4 ಥರದ ವೀಸಾ ನಾನು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂದು ವಿಸಿಟರ್ ವೀಸಾ, ಇನ್ನೊಂದು ಸ್ಟಡಿ ಪರ್ಮಿಟ್ ವೀಸಾ ಆ್ಯಂಡ್ ವರ್ಕ್ ಪರ್ಮಿಟ್ ವೀಸಾ, ಹಾಗೆಯೇ ಕೊನೆಯದಾಗಿ ನಾನು ಹೇಳೋದು ಎಕ್ಸ್ಪ್ರೆಸ್ ಎಂಟ್ರಿ ಪ್ರೋಗ್ರಾಮ್ ಅಂತ ಒಂದಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಇದೆ, ಲೈಕ್ ಬಿಸ್ನೆಸ್ ವೀಸಾ ಆ ಥರದ್ದೆಲ್ಲ ಇದೆ. ಅದ್ರ ಮೇಲೆ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನಾನು ಮೇಯ್ನ್ ಆಗಿರೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವಿಸಿಟರ್ ವೀಸಾ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ನೀವು ಒಂದು ಬೇರೆ ಕಂಟ್ರಿಗೆ ಒಂದು ಟೂರಿಸ್ಟ್ ಆಗಿ ಆ ಒಂದು ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು ಅಂದರೆ, ಅಥವಾ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಮಕ್ಕಳು ಅಥವಾ ಯಾರಾದರೂ ಬೇರೆ ಕಂಟ್ರಿನಲ್ಲಿ ಇದ್ದಾರೆ ಅಂದರೆ ನೀವು ಆಬ್ವಿಯಸ್ಲಿ ಅಲ್ಲಿ ಹೋಗಬೇಕು ಅಂದರೆ ಟೂರಿಸ್ಟ್ ವೀಸಾನೇ ತೊಗೋಬೇಕು, ವಿಸಿಟರ್ ವೀಸಾನೇ ತೊಗೋಬೇಕು. ಸೊ ನಾನು ಎರಡನೇದಾಗಿ ಹೇಳ್ತಾ ಇರೋದು ಸ್ಟಡಿ ಪರ್ಮಿಟ್ ವೀಸಾ ಬಗ್ಗೆ. ಆ್ಯಸ್ ದ ನೇಮ್ ಸೇಸ್, ಇದು ಇಲ್ಲಿ ನೀವು ಬಂದುಬಿಟ್ಟು ಯಾವುದೇ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಆಗಿರ್ಬೋದು ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಇಲ್ಲಿ ಬಂದು ನೀವು ಮಾಡ್ಬೋದು. ಅದಕ್ಕೋಸ್ಕರ ನೀವು ಯಾವ ಕೋರ್ಸ್ ಮಾಡಬೇಕು, ಇಲ್ಲಿ ಅದಕ್ಕೆ ಯಾವ ಕಾಲೇಜು ಒಳ್ಳೆ ಹೆಸರು ಮಾಡಿದೆ, ಅದಕ್ಕೆ ಫೇಮಸ್ ಆಗಿರುವಂಥ ಕಾಲೇಜ್ ಯಾವುದು, ಅದನ್ನು ನೀವು ತಿಳ್ಕೊಂಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ಗೆ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಇವಾಗ MBA ಮಾಡ್ತೀರಾ ಅಂದರೆ ಇಲ್ಲಿ ಯೂನಿವರ್ಸಿಟಿ ಆಫ್ ಟೊರೊಂಟೊ, ತುಂಬ ಯೂನಿವರ್ಸಿಟೀಸ್ ಇದೆ ಕೆನಡಾದಲ್ಲಿ ಆಬ್ವಿಯಸ್ಲಿ. ಸೊ ಅದರಲ್ಲಿ ಯೂನಿವರ್ಸಿಟಿ ಆಫ್ ಟೊರೊಂಟೊದಲ್ಲಿ ಒಂದು ರಾಟ್ಮನ್ ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಹಾಗೆ ಐವಿ ಸ್ಕೂಲ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತಲೂ ಇದೆ. ಸೊ ಈ ಥರ ಕೆಲವೊಂದು ಪರ್ಟಿಕ್ಯುಲರ್ ಕಾಲೇಜಸ್ ಇರುತ್ತೆ, ಅದಕ್ಕೋಸ್ಕರನೇ ಫೇಮಸ್ ಆಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ, MBAಗೆ ನಾನು ಹೇಳ್ತಾ ಇರೋದು. ಸೊ ಆ ಥರ ನೀವು ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಅಪ್ಲೈ ಮಾಡ್ತೀರಾ. ಆಮೇಲೆ ನಿಮ್ಮದು ಅದೃಷ್ಟ ಚೆನ್ನಾಗಿದ್ದು ನಿಮಗೆ ಅಡ್ಮಿಷನ್ ಸಿಕ್ತು ಅಂದರೆ ನಿಮಗೆ ಆ ಒಂದು ಅಲ್ಲಿಂದ ಕೊಡುವಂಥ ಅವ್ರ ಆಫರ್ ಲೆಟರ್, ಅವ್ರ ಇನ್ವಿಟೇಷನ್ ಲೆಟರ್ ನಿಮಗೆ ಏನಿದೆ ಅದನ್ನ ಇಟ್ಕೊಂಡು ನೀವು ಸ್ಟೂಡೆಂಟ್ ವೀಸಾಗೆ ಅಪ್ಲೈ ಮಾಡ್ತೀರಾ. ಬಟ್ ಇಲ್ಲೇನಿದೆ ಅಂದರೆ ಕೆಲವೊಂದು ಯೂನಿವರ್ಸಿಟೀಸಲ್ಲಿ ಒಂದು IELTS ಟೆಸ್ಟ್ ಅಂತ ಇದೆ, ಅಂದರೆ IELTS ಎಕ್ಸಾಮ್ ಅಂತ. ದಟ್ ಈಸ್ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ಅಂತ ಒಂದಿದೆ. ಬೇಸಿಕಲಿ ಅದು ಇಂಗ್ಲೀಷ್ ಟೆಸ್ಟ್, ಅಂದರೆ ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ನ ನಾಲೆಜ್ ಎಷ್ಟಿದೆ, ನಿಮಗೆ ಇಂಗ್ಲೀಷ್ ಯಾವ ಮಟ್ಟಿಗೆ ಬರುತ್ತೆ ನಿಮಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ಒಂದು ಟೆಸ್ಟ್ ಕಂಪಲ್ಸರಿ ಮಾಡಿರ್ತಾರೆ ಕೆಲವೊಂದು ಯೂನಿವರ್ಸಿಟಿ ಅವರು. ಅದರಲ್ಲಿ ಆ ಟೆಸ್ಟಲ್ಲಿ ನಿಮಗೆ ನಿಮ್ಮ ರೀಡಿಂಗ್ ಎಬಿಲಿಟಿ, ರೈಟಿಂಗ್ ಎಬಿಲಿಟಿ, ಹಿಯರಿಂಗ್ ಎಬಿಲಿಟಿ ಆ್ಯಂಡ್ ಸ್ಪೀಕಿಂಗ್ ಎಬಿಲಿಟಿ, ನಿಮ್ಮ ಇಂಗ್ಲೀಷ್ ಯಾವ ಥರ ಇದೆ ಅದ್ರ ಮೇಲೆ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ಈ ಥರ ಒಂದು ನಿಮ್ಮ ಗ್ರೇಡ್ ಅಂತ ಇರುತ್ತೆ, ಇಷ್ಟೇ ಗ್ರೇಡ್ ಅಂತ ಕೊಡ್ತಾರೆ. ಸೊ ಆ ಗ್ರೇಡ್ ನಿಮ್ಮ ಯೂನಿವರ್ಸಿಟಿ ಕೇಳೋವಂಥ ಗ್ರೇಡ್ಗೆ ಮ್ಯಾಚ್ ಆಯಿತು ಅಂದರೆ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಸೊ ಈ ಒಂದು IELTS ಟೆಸ್ಟ್ ಏನಿದೆ ಇದು ನೀವು ಇಂಡಿಯಾದಲ್ಲೇ ಕೊಡ್ಬೋದು. ಅಂದರೆ ತುಂಬ ಸೆಂಟರ್ ಇದೆ ಇದಕ್ಕೆ, ಬ್ರಿಟಿಷ್ ಕೌನ್ಸಿಲಿಂದ ತುಂಬ ಸೆಂಟರ್ಸ್ ಇದೆ ಇದಕ್ಕೆ. ಲೈಕ್ ಬ್ಯಾಂಗ್ಳೂರಲ್ಲೂ ಇದೆ, ಚೆನ್ನೈಯಲ್ಲಿದೆ, ಆಂಧ್ರ ಪ್ರದೇಶ್, ತುಂಬ ಕಡೆ ಲೈಕ್ ಒಂದು 55 ಸೆಂಟರ್ಸ್ ಇದೆ ಇಂಡಿಯಾದಲ್ಲಿ. ಸೊ ಈ ಯಾವುದೇ ಒಂದು ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಟೆಸ್ಟ್, ಬಟ್ ಈ ಟೆಸ್ಟ್ಗೆ ವ್ಯಾಲಿಡಿಟಿ 2 years ಇರುತ್ತೆ. ಸೊ ಈ ಟೆಸ್ಟ್ ನೀವು ಕೊಟ್ಬಿಟ್ಟು ನೆಕ್ಸ್ಟ್ ಇದರಲ್ಲಿ ನಿಮಗೆ ಒಳ್ಳೆ ಗ್ರೇಡ್ ಬಂತು ಅಂದರೆ ನೀವು ಅಡ್ಮಿಷನ್ಗೆ ನಿಮಗೆ ಕೊಡ್ತಾರೆ. ಆ್ಯಂಡ್ ಆ ಲೆಟರ್ ತೊಗೊಂಡು ನೀವು ಸ್ಟಡಿ ಪರ್ಮಿಟ್ ಅಪ್ಲೈ ಮಾಡ್ತೀರಾ. ಸೊ ನೀವು ಇಲ್ಲಿ ಬಂದುಬಿಟ್ಟು ನಿಮ್ಮದು ಕೋರ್ಸ್ ಎಲ್ಲ ಮುಗೀತು. ಕೋರ್ಸ್ ಮುಗ್ದಾದ್ಮೇಲೆ ನಿಮಗಿಲ್ಲಿ PGWP ಅಂತ ಒಂದು ಕೊಡ್ತಾರೆ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ವರ್ಕ್ ಪರ್ಮಿಟ್ ಅಂತ. ನಿಮ್ಮದು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನಿಮಗೆ ವರ್ಕ್ ಪರ್ಮಿಟ್ ಕೊಡ್ತಾರೆ. ಅಂದರೆ ನೀವಿಲ್ಲಿ ನಿಮ್ಮ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಕೆಲಸ ಮಾಡುವಂಥ ನಿಮಗೊಂದು ಆಪರ್ಚುನಿಟಿ ಕೊಡ್ತಾರೆ. ಅದೇ ಅದರ ವ್ಯಾಲಿಡಿಟಿ ಒಂದು 8 ತಿಂಗಳಿಂದ 3 ವರ್ಷದ ತನಕ ಇರುತ್ತೆ. ಅಂದರೆ ಅದು ಡಿಪೆಂಡ್ಸ್ ಆನ್ ಯುವರ್ ಕೋರ್ಸ್. ನೀವು ಮಾಡಿರೋಂಥ ಕೋರ್ಸ್ ಇವಾಗ 2 ವರ್ಷದ್ದಾಗಿದ್ದರೆ ನಿಮ್ಮ PGWP ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. PGWP ನಿಮಗೆ 1 ವರ್ಷ ಅಥವಾ 2 ವರ್ಷ ಅಷ್ಟೇ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಸೊ ಆ ಥರ ಅದ್ರ ಮೂಲಕ ನೀವು ಇಲ್ಲಿ ಎಷ್ಟು ನಿಮಗೆ ಕೊಟ್ಟಿದ್ದಾರೆ ಅಷ್ಟು ಅಲ್ಲಿ ತನಕ ನೀವು ಕೆಲಸ ಮಾಡ್ಬೋದು. ಸೊ ನೀವು ಒಂದು ಒಳ್ಳೆ ಎಂಪ್ಲಾಯರ್ ತೊಗೊಂಡು, ನಿಮಗೆ ಒಬ್ಬ ಒಳ್ಳೆ ಎಂಪ್ಲಾಯರ್ ನಿಮ್ಮನ್ನು ತೊಗೊಂಡು ನಿಮಗೆ ಕೆಲಸ ಸಿಕ್ತು ಅಂದರೆ ನೀವಿಲ್ಲಿ 12 months ಆ ಒಂದು PGWPಯಲ್ಲಿ ಕೆಲಸ ಮಾಡಿ ಆದಮೇಲೆ ನೀವಿಲ್ಲಿ PR ಅಂತ ಅಪ್ಲೈ ಮಾಡ್ಬೋದು. PR ಅಂದರೆ ನೀವು ಈ ಒಂದು ಕೆನಡಾ ಕಂಟ್ರಿಗೆ
ಪರ್ಮನೆಂಟ್ ರೆಸಿಡೆಂಟ್ ಆಗಿ ಬರ್ಬೋದು. ಅಂದರೆ ಅದಕ್ಕೋಸ್ಕರನೇ ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲಿ ನಾಟ್ ಓನ್ಲಿ ಫ್ರಮ್ ಇಂಡಿಯಾ, ಬೇರೆ ಕಡೆಯಿಂದನೂ ಇಲ್ಲಿ ಸ್ಟೂಡೆಂಟ್ ಆಗಿ ಬರೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಆಮೇಲೆ ಸ್ಟೂಡೆಂಟ್ ಆಗಿರೋರಿಗೆ ಸ್ವಲ್ಪ ಈಸಿಯಾಗಿನೇ ಕೆನಡಾ PR ಸಿಗುತ್ತೆ. ಈಸಿಯಾಗಿ ಅಂದರೆ ಅಷ್ಟು ಈಸಿಯಾಗಿನೂ ಅಲ್ಲ, ಅದಕ್ಕೋಸ್ಕರನೇ ಒಂದು ಕ್ರೈಟೀರಿಯಾಗಳಿರುತ್ತೆ. ಅದೆಲ್ಲ ಮ್ಯಾಚ್ ಆಯಿತು ಅಂದರೆ ಈಸಿಯಾಗಿ PR ಸಿಗುತ್ತೆ. ಅದೇ ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಕ್ಲಾಸಲ್ಲಿ ನಿಮಗೆ PR ಸಿಗುತ್ತೆ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲಿ ಕೆನಡಾಗೆ ಸ್ಟೂಡೆಂಟ್ ಆಗಿ ಬರೋಕ್ಕೆ ಟ್ರೈ ಮಾಡಿ ಇಲ್ಲಿ ನೆಕ್ಸ್ಟ್ PR ತೊಗೊತಾರೆ. ಅದೊಂದು ಒಳ್ಳೆ ವೇ ಆ್ಯಕ್ಚುಲಿ. ಹಾಗಾಗಿ ಎಲ್ಲರೂ ಅದನ್ನು ಚೂಸ್ ಮಾಡ್ಕೋತಾರೆ ತುಂಬ ಜನ ಸ್ಟೂಡೆಂಟ್ಸ್. ಸೊ ಇವಾಗ ಇಲ್ಲಿ ಒಂದು ಟಾಪ್ 5 ಕೋರ್ಸಸ್ ಹೇಳಬೇಕು ಅಂದರೆ ಕೆನಡಾದಲ್ಲಿ ಒಂದು ಇಂಜಿನಿಯರಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸಸ್ ಆಗಿರ್ಬೋದು, ಹಾಗೆಯೇ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಿರ್ಬೋದು, ಆಮೇಲೆ ಈ ಫಾರ್ಮಸಿ ಟೆಕ್ನಿಷಿಯನ್ ಅಂತ ಇರುತ್ತೆ, ಸೊ ಅದಾಗಿರ್ಬೋದು, ಆಮೇಲೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್. ಅದರಲ್ಲಿ ಈ ಒಂದು 5 ಇದು ಒಂದು ಮೇನ್ ಟಾಪ್ ಕೋರ್ಸಸ್ ಅಂತ ಹೇಳ್ಬೋದು ಕೆನಡಾದಲ್ಲಿ. ಸುಮಾರು ಯೂನಿವರ್ಸಿಟಿಗಳಿದೆ. ನಿಮಗೆ ಯಾವ ಯೂನಿವರ್ಸಿಟಿ ಬೇಕು ಅಂತ ಚೂಸ್ ಮಾಡಿಕೊಂಡು ನೀವು ಮಾಡ್ತಿರೋ ಕೋರ್ಸ್ಗೆ ನೀವು ಸ್ಟಡಿ ಪರ್ಮಿಟಲ್ಲಿ ಬರ್ಬೋದು. ಸೊ ಇದಾಗಿತ್ತು ಸ್ಟಡಿ ಪರ್ಮಿಟ್. ನೆಕ್ಸ್ಟ್ ಹೇಳ್ತಾ ಇರೋದು ಮೂರನೇದಾಗಿ ವರ್ಕ್ ಪರ್ಮಿಟ್ ವೀಸಾ. ಪ್ರೆಟಿ ಸ್ಟ್ರೇಟ್ ಫಾರ್ವರ್ಡ್, ಹೆಸರೇ ಹೇಳ್ತಿರೋ ಥರ ನೀವಿಲ್ಲಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಅಪ್ಲೈ ಮಾಡುವಂಥ ವೀಸಾ. ನಿಮ್ಮ ಅದು ಇಂಡಿಯಾದಲ್ಲಿ ಇದ್ಕೊಂಡೆ ನೀವಿಲ್ಲಿರೋ ಕಂಪ್ನಿಗಳಿಗೆ ನಿಮ್ಮ ಕ್ಯಾಟಗರಿಗೆ ಸೂಟ್ ಆಗುವಂಥ ಕಡೆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ ಥರ ಅಪ್ಲೈ ಮಾಡಿದಾಗ ನಿಮಗೆ ಆ ಎಂಪ್ಲಾಯರ್ ಆ ಕೆಲಸ ಕೊಡ್ತಾರೆ ಅಂದಾಗ ನಿಮ್ಗೆ ಅವರು ಆಫರ್ ಲೆಟರ್ ಕೊಡ್ತಾರೆ. ಸೊ ಆ ಆಫರ್ ಲೆಟರನ್ನ ಇಟ್ಕೊಂಡು ನೀವಿಲ್ಲಿ ಕೆಲಸಕ್ಕೆ ವೀಸಾಗೆ ಅಪ್ಲೈ ಮಾಡ್ಬೋದು. ಸೊ ಆ ಥರ ನಿಮಗೆ ಅದು ವೀಸಾ ಸಿಗುವಂಥ ವರ್ಕ್ ಪರ್ಮಿಟ್ ಅದು ಕ್ಲೋಸ್ಡ್ ವರ್ಕ್ ಪರ್ಮಿಟ್ ಆಗಿರುತ್ತೆ. ಅಂದರೆ ನಿಮಗೆ ಯಾವ ಎಂಪ್ಲಾಯರ್ ನಿಮಗೆ ಕೆಲಸ ಕೊಟ್ಟಿರ್ತಾರಲ್ವ ಅವ್ರಿಗೆ ಮಾತ್ರ ನೀವು ಕೆಲಸ ಮಾಡೋಕ್ಕಾಗೋದು. ಅದನ್ನು ಬಿಟ್ಟು ಬೇರೆ ಕಡೆ ಅಪ್ಲೈ ಮಾಡಿ ಇಲ್ಲಿ ಬಂದ ಮೇಲೆ ಬೇರೆ ಕಡೆ ಕೆಲಸ ಮಾಡ್ಬೋದು ಅಂದರೆ ಅದಾಗೋದಿಲ್ಲ. ಅದಕ್ಕೆ ಅದನ್ನು ಕ್ಲೋಸ್ಡ್ ವರ್ಕ್ ಪರ್ಮಿಟ್ ಅಂತ ಹೇಳೋದು. ನೀವು ಆ ಎಂಪ್ಲಾಯರ್ಗೆ ಮಾತ್ರ ಕೆಲಸ ಮಾಡಬೇಕು. ಸೊ ನೀವು ನಿಮ್ಮ ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬರ್ತೀರಾ ಅಂದರೆ, ನಿಮ್ಮ ವೈಫ್ನ ಅವ್ರ ಹಸ್ಬೆಂಡ್ನ ಕರ್ಕೊಂಡ್ಬರ್ತೀರಾ ಅಂದರೆ ಅವರಿಗೆ ನೀವು ಓಪನ್ ವರ್ಕ್ ಪರ್ಮಿಟ್ ವೀಸಾ ಕೊಡಿಸ್ಬೋದು. ಅಂದರೆ ಅವರು ಎಲ್ಲಿ ಬೇಕಾದರೂ ಇಲ್ಲಿ ಕೆಲಸ ಮಾಡ್ಬೋದು. ಅಂದರೆ ಈ ಒಂದು ಪರ್ಟಿಕ್ಯುಲರ್ಗೆ ಮಾತ್ರ ಅಂತ ಇರೋದಿಲ್ಲ. ಅದು ಯಾವ ಕಡೆ ಬೇಕಾದರೂ ಕೆಲಸಕ್ಕೆ ಅಪ್ಲೈ ಮಾಡಿ ಇಲ್ಲಿ ಬಂದ ಮೇಲೆ ಕೆಲಸ ಮಾಡ್ಬೋದು. ಅದನ್ನು ಓಪನ್ ವರ್ಕ್ ಪರ್ಮಿಟ್ ವೀಸಾ ಅಂತ ಹೇಳ್ತೀವಿ. ಸೊ ಇದು ಈ ವರ್ಕ್ ಪರ್ಮಿಟ್ ವೀಸಾಗೆಲ್ಲ ವ್ಯಾಲಿಡಿಟಿ ಇರುತ್ತೆ. 2 years 3 years ಅಂತ ವ್ಯಾಲಿಡಿಟಿ ಕೊಡ್ತಾರೆ. ಸೊ ಅದ್ರ ಮೇಲೆ ಆಮೇಲೆ ಮುಂದೆ ಇನ್ನೂ ಕಂಟಿನ್ಯೂ ಮಾಡಬೇಕಂದ್ರೆ ಅದನ್ನು ರಿನ್ಯೂ ಮಾಡ್ತಾ ಇರಬೇಕಾಗತ್ತೆ. ಸೊ ಇದು ಆಗಿತ್ತು ವರ್ಕ್ ಪರ್ಮಿಟ್ ವೀಸಾ ಬಗ್ಗೆ. ಸೊ ಕೊನೆಯದಾಗಿ ನಾನು ಹೇಳ್ತಾ ಇರೋದು ಎಕ್ಸ್ಪ್ರೆಸ್ ಎಂಟ್ರಿ ಪ್ರೋಗ್ರಾಮ್ ಬಗ್ಗೆ, ವಿಚ್ ಈಸ್ ನಥಿಂಗ್ ಬಟ್ ಕೆನಡಿಯನ್ PR. ಈ ಒಂದು ಪ್ರೋಗ್ರಾಮ್ ಈ ದೇಶದ ನಾಗರಿಕರು ಅಲ್ಲದೆ ಇರೋರಿಗೆ, ಅಂದರೆ ಕೆನಡಾ ಬಿಟ್ಟು ಬೇರೆ ದೇಶದಲ್ಲಿರುವಂಥ ನಾಗರಿಕರಿಗೆ ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಹಾಗೆ ಕೆಲಸ ಮಾಡಲಿಕ್ಕೆ ಕೊಡುವಂಥ ಒಂದು ವೀಸಾ ಟೈಪ್. ಅದು ವಿತೌಟ್ ಎನಿ ಟೈಮ್ ಲಿಮಿಟ್. ಇವಾಗ ನೀವು ಇಂಡಿಯಾದಲ್ಲಿದ್ದೀರಾ, ನಿಮಗೊಂದು ಬೇರೆ ಲೈಫ್ ಸ್ಟೈಲ್, ಬೇರೆ ಕಂಟ್ರಿ ನೋಡಬೇಕು, ಬೇರೆ ಕಂಟ್ರೀಲಿ ಇದ್ಕೊಂಡು ಯಾವ ಥರ ಆಗುತ್ತೆ, ಯಾವ ಥರ ಕೆಲಸ ಮಾಡ್ಬೋದು, ಒಂದು ಹೊಸ ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಕೆನಡಾನ ಖಂಡಿತ ಒಂದು ಫಸ್ಟ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಈ ಕಂಟ್ರಿ ತುಂಬ ಚೆನ್ನಾಗಿದೆ, ಇಲ್ಲಿನ ಜನ ತುಂಬ ಚೆನ್ನಾಗಿದ್ದಾರೆ, ಹಾಗೆ ಇಲ್ಲಿ ಲೈಫ್ ಸ್ಟೈಲು ತಕ್ಕ ಮಟ್ಟಿಗೆ ತುಂಬಾ ಚೆನ್ನಾಗಿದೆ. ಹಾಗಂತ ನಾನು ಇಂಡಿಯಾ ಚೆನ್ನಾಗಿಲ್ಲ ಅಂತ ಖಂಡಿತ ಹೇಳ್ತಾ ಇಲ್ಲ. ಈಗ ತುಂಬ ಜನ PR ಆಗಿ ಇಲ್ಲಿ ಬರ್ತಾರೆ, ಇಲ್ಲೊಂದು ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿದೆ ಅಂತ. ಬಟ್ ಏನಿದ್ರು ಇಲ್ಲಿ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೋದು, ಆದರೆ ನಮ್ಮ ಇಮೋಷನ್ಸ್, ನಮ್ಮ ಆ ಒಂದು ನಂಟು ಅದೆಲ್ಲ ಯಾವತ್ತಿದ್ರೂ ಇಂಡಿಯಾ ಜೊತೆಗೆ ಇರುತ್ತೆ. ಇಲ್ಲೊಂದು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಲಿ ಅಂತ ಬರ್ಬೋದು ಅಷ್ಟೇ. ಅದು ಬಿಟ್ಟು ನಮ್ಮ ಇಮೋಷನ್ಸ್ ಎಲ್ಲ ಇಂಡಿಯಾನಲ್ಲೇ ಇರುತ್ತೆ. ಸೊ ಈ PR ಪ್ರಾಸೆಸ್ ಅನ್ನೋದು ತುಂಬ ದೊಡ್ಡ ಪ್ರಾಸೆಸ್ ಆ್ಯಕ್ಚುಲಿ. ಅದನ್ನು ನಾನು ಶಾರ್ಟಾಗಿ ಸಿಂಪಲ್ಲಾಗಿ ನಿಮಗೊಂದು ಅರ್ಥ ಆಗೋ ರೀತಿಯಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ PR ಅನ್ನೋದು ಕೆಲವೊಂದು ಕ್ರೈಟೀರಿಯಾ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ನಿಮ್ಮ ಏಜ್, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್, ಆಮೇಲೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್, ಹಾಗೆಯೇ ನಿಮ್ಮ ಇಂಗ್ಲೀಷ್ ಸ್ಕೋರ್ ಕೊಡ್ತಿರಲ್ಲ, ಇಂಗ್ಲೀಷ್ ಎಕ್ಸಾಮ್ ಕೊಡ್ತಿರಲ್ವ, IELTS ಅಂತ ಆವಾಗಲೇ ನಾನು ಹೇಳಿದೆ, ಆ ಎಕ್ಸಾಮಲ್ಲಿ ಬರುವಂಥ ಸ್ಕೋರ್. ಸೊ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಏಜ್ ಇವಾಗ ಒಂದು 40ಗಿಂತ ಕಮ್ಮಿ ಇದೆ ಅಂದರೆ ಅದಕ್ಕೊಂದಿಷ್ಟು ಸ್ಕೋರ್ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೊಂದಿಷ್ಟು ಸ್ಕೋರ್. ಅಂದರೆ ನಿಮ್ಮ ಏಜ್ ಕಡಿಮೆ ಇದ್ದಷ್ಟು ನಿಮ್ಮ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ.
ಇದೊಂಥರ ನಂಬರ್ ಗೇಮ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಇವಾಗ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳಬೇಕು ಅಂದರೆ ಅದು ಇವಾಗ ನೀವು ನಿಮ್ಮದು ಬ್ಯಾಚುಲರ್ ಡಿಗ್ರಿ ಇದೆ ಅಂದರೆ ಅದಕ್ಕೊಂದಿಷ್ಟು ಪಾಯಿಂಟ್ಸ್ ಇರುತ್ತೆ. ಹಾಗೆ ನಿಮ್ಮದು ಮಾಸ್ಟರ್ಸ್ ಆಗಿದೆ ಅಂದರೆ ಅದಕ್ಕೊಂದು 10-15 ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ. ಅದೇ ಥರ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ದಷ್ಟು ನಿಮ್ಮ CRS ಸ್ಕೋರನ್ನು ಜಾಸ್ತಿ ಆಗುತ್ತೆ. ದಟ್ ಆ ಒಂದು ಎಲ್ಲ ಟೋಟಲ್ ನೀವೀಗ ಅದಷ್ಟನ್ನೆಲ್ಲ ಮಾಡಿ ನಿಮಗೆ ಬರುವಂಥ ಪಾಯಿಂಟ್ಸ್ನ ಎಲ್ಲಾನು ನೀವು ಎಡಿಷನ್ ಮಾಡಿ ನಿಮಗೊಂದು ಸಿಗುವಂಥ ಆ ಟೋಟಲ್ ಇದೆಯಲ್ಲ ಅದನ್ನು ನಾವು CRS ಸ್ಕೋರ್ ಅಂತ ಹೇಳ್ತಾರೆ. CRS ಅಂದರೆ ಕಾಂಪ್ರಹೆನ್ಸಿವ್ ರ್ಯಾಂಕಿಂಗ್ ಸಿಸ್ಟಮ್ ಅಂತ. ಅದು ಇವಾಗಿನ ಕಟ್ ಆಫ್ ಒಂದು ಮೋರ್ ದೆನ್ 460 ಇದೆ, 460-470 ಎಲ್ಲ ಇದೆ ಇವಾಗಿನ ಆ ಕಟ್ ಆಫ್ ಪಾಯಿಂಟ್ಸ್ CRS ಸ್ಕೋರ್ದು. ಅಂದರೆ ಇವಾಗ ನೀವು ನಿಮ್ದೆಲ್ಲ ಏನಿದೆ ಈ ಕ್ರೈಟೀರಿಯಾಸ್ ನಿಮ್ಮ ಏಜ್ದು ಅದಕ್ಕೆಲ್ಲ ಬರುವಂಥ ಪಾಯಿಂಟ್ಸ್ ನಿಮ್ಮ CRS ಸ್ಕೋರ್ ಬರುವಂಥದ್ದು ಮೋರ್ ದೆನ್ 460 ಬಂದರೆ ನಿಮಗೆ PRಗೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಅದನ್ನು ನೀವು ಇವಾಗ ನಿಮ್ಮ ಮನೇಲಿ ಕೂತ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಗೂಗಲಲ್ಲಿ CRS ಕ್ಯಾಲ್ಕುಲೇಟರ್ ಅಂತ ಸಿಗುತ್ತೆ. ಅದನ್ನು ನೀವು ನೋಡಿಕೊಂಡು ನಿಮಗೆ ನಿಮ್ಮ ಎಲ್ಲ ಪಾಯಿಂಟ್ಸನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡ್ಬೋದು. ಅಂದರೆ ಇವಾಗ ನೀವು IELTS ಸ್ಕೋರ್ ಕೊಟ್ಟಿರಲ್ಲ, ಬಟ್ ಅದೊಂದು ಅಂದಾಜಿಗೆ ನಿಮಗೊಂದು ಎಷ್ಟು ಗ್ರೇಡ್ ಬರ್ಬೋದು ಅಂತ ನೀವೊಂದು ಅಂದಾಜಿಗೆ ಹಾಕ್ಕೊಂಡು ನೋಡ್ಬೋದು. ನೀವು ಬೇರೆ ಯಾವ ಪಾಯಿಂಟ್ಸನ್ನು ಇಲ್ಲಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ನಿಮ್ಮ ಏಜ್ ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ಎಜುಕೇಷನ್ ಬಗ್ಗೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನೀವು ನಿಮ್ಮ IELTS ಸ್ಕೋರನ್ನು ಮಾತ್ರ ಚೇಂಜ್ ಮಾಡ್ಕೋಬೋದು. ಅಂದರೆ ನೀವು ಅದನ್ನು ಎಷ್ಟು ಚೆನ್ನಾಗಿ ಕೊಡ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಪಾಯಿಂಟ್ಸ್ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ECA ಅಂತ ಇದೆ. ಅಂದರೆ ನಿಮ್ಮ ಎಜುಕೇಷನಲ್ ಕ್ರೆಡೆನ್ಷಿಯಲ್ ಅಸೆಸ್ಮೆಂಟ್. ಅಂದರೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್, ನಿಮ್ಮದು ಡಿಗ್ರಿದಾಗಿರ್ಬೋದು, ಮಾಸ್ಟರ್ ಡಿಗ್ರಿದಾಗಿರ್ಬೋದು, ಸರ್ಟಿಫಿಕೇಟ್ಸ್ನೆಲ್ಲ WES ಅವರು ವ್ಯಾಲ್ಯೂಯೇಟ್ ಮಾಡ್ತಾರೆ. ಅಂದರೆ ವರ್ಲ್ಡ್ ಎಜುಕೇಷನ್ ಸರ್ವಿಸ್ ಅಂತ ಇದೆ, ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ವ್ಯಾಲ್ಯೂಯೇಟ್ ಆಗುತ್ತೆ. ಅಂದರೆ ಅದೆಷ್ಟು ಜೆನ್ವಿನ್ ಇದೆ, ಎಷ್ಟು ವ್ಯಾಲಿಡ್ ಆಗಿದೆ, ಕೆನಡಿಯನ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಮ್ಯಾಚ್ ಆಗುತ್ತೆ ಅನ್ನೋದನ್ನು ವ್ಯಾಲ್ಯೂಯೇಟ್ ಮಾಡ್ತಾರೆ. ಹಾಗೆ ಅದಕ್ಕೂ ಒಂದಿಷ್ಟು ಪಾಯಿಂಟ್ಸ್ ಅಂತ ಕೊಡ್ತಾರೆ. ಸೊ ಇದೆಲ್ಲ ಪಾಯಿಂಟ್ಸ್ನು ಸೇರಿ ನಿಮ್ಮ ಪಾಯಿಂಟ್ಸು ಕಟ್ ಆಫ್ಗಿಂತ ಜಾಸ್ತಿ ಬಂದರೆ ನಿಮಗೆ PRಗೆ ಅಪ್ಲೈ ಮಾಡೋಕ್ಕೆ ಇನ್ವಿಟೇಷನ್ ಕೊಡ್ತಾರೆ. ಅಂದರೆ ಇವಾಗ ಈ ಕಟ್ ಆಫ್ ಪಾಯಿಂಟ್ಸ್ ಆ್ಯಕ್ಚುಲಿ ಇವಾಗ ಜಾಸ್ತಿ ಆಗ್ತಾ ಇದೆ ಅಂತೆ. ಯಾಕಂದ್ರೆ ಮುಂಚೆ ಎಲ್ಲ ತುಂಬ ಕಡಿಮೆ ಇತ್ತು ಈ ಕಟ್ ಆಫ್ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇವಾಗ ಮೋರ್ ದೆನ್ 470 ಆಗಿರೋದು, ಮುಂಚೆ ಸ್ವಲ್ಪ ಕಡಿಮೆ ಇತ್ತು ಅಂತ. ಯಾಕಂದರೆ ಇವಾಗ ಆಲ್ಮೋಸ್ಟ್ ತುಂಬ ಜನ ಈವನ್ ಅಮೇರಿಕಾದಲ್ಲಿರುವಂಥ ಇಂಡಿಯನ್ಸ್ ಆಗಿರ್ಬೋದು, ಬೇರೆ ಸಿಟಿಸನ್ಸ್ ಕೂಡ ಕೆನಡಾ PRಗೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಅಮೇರಿಕಾದು ಗ್ರೀನ್ ಕಾರ್ಡ್ ಸಿಗೋದು ತುಂಬ ಕಷ್ಟ, ವರ್ಷಗಟ್ಟಲೆ ಕಾಯಬೇಕು. ಸೊ ಹಾಗಾಗಿ ಎಲ್ಲರೂ ಕೆನಡಾ PR ಸ್ವಲ್ಪ ಈಸಿಯಾಗಿ ಸಿಗುತ್ತೆ ಅಲ್ಲಿ ಅಮೇರಿಕಾದಲ್ಲಿರೋರ್ಗು. ಹಾಗಾಗಿ ಎಲ್ಲರೂ ಕೆನಡಾ PRಗೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಡಾಕ್ಯುಮೆಂಟ್ ವೆರಿಫೈ ಎಲ್ಲ ಆಯಿತು, ಎಲ್ಲ ಸರಿ ಆಯಿತು ಅಂದರೆ ನಿಮಗೆ ನಿಮ್ಮ ವೀಸಾಗೆ ಸ್ಟ್ಯಾಂಪಿಂಗ್ ಆಗುತ್ತೆ. ಸೊ ಅದಾದಮೇಲೆ ನೀವು ಕೆನಡಾಗೆ ಬರ್ಬೋದು. ಅಂದ್ರೂ ನೀವು ಬರ್ತೀರಾ ಅಂದರೆ ಅದು ನಿಮ್ಮ PR ಸ್ಟೇಟಸ್ ಕನ್ಫರ್ಮ್ ಆಗಿರಲ್ಲ, ಜಸ್ಟ್ ಒಂದು PR ಕಾರ್ಡ್ ಅಂತ ಕೊಡ್ತಾರೆ. ಆಮೇಲೆ ನೀವಿಲ್ಲಿ ಔಟ್ ಆಫ್ 5 ಇಯರ್ಸ್ ನೀವು 2 ವರ್ಷ ಇಲ್ಲಿ ವಾಸ ಮಾಡಿದ ಮೇಲೆ ನಿಮ್ಮ PR ಸ್ಟೇಟಸ್ ಕನ್ಫರ್ಮ್ ಆಗುತ್ತೆ. ಅಂದರೆ ನೀವಿಲ್ಲಿ 2 ವರ್ಷ ಖಂಡಿತವಾಗಿ 2 ವರ್ಷ ಇಲ್ಲಿ, 5 ವರ್ಷದಲ್ಲಿ 2 ವರ್ಷ ಇಲ್ಲೇ ಇರಬೇಕು ಅನ್ನುವಂಥ ಒಂದು ರೂಲ್ಸ್ ಇದೆ. ಅದಾದಮೇಲೆ ನಿಮ್ಮ PR ಸ್ಟೇಟಸ್ ಕನ್ಫರ್ಮ್ ಮಾಡ್ತಾರೆ. ಈ PR ಸ್ಟೇಟಸಲ್ಲಿ ನೀವು ಬರಬೇಕು ಅಂದರೆ ನಿಮ್ಗೆ ಇಲ್ಲಿ ಯಾವುದೇ ಜಾಬ್ ಇರಬೇಕಾಗಿಲ್ಲ. ಇಲ್ಲಿ ಬಂದ ಮೇಲೆ ಜಾಬ್ ಆಫರ್ ಇರಬೇಕಾಗಿಲ್ಲ. ಇಲ್ಲಿ ಬಂದ ಮೇಲೇ ನೀವು ಜಾಬ್ಗೆ ಅಪ್ಲೈ ಮಾಡಿ ಆಮೇಲೆ ಜಾಬ್ ತಗೋಬೋದು. ಹಾಗೆಯೇ ಈ PR ಸ್ಟೇಟಸ್ ಅನ್ನೋದು ಇದರಲ್ಲಿ ನೀವು ಇಲ್ಲಿನ ಪರ್ಮನೆಂಟ್ ರೆಸಿಡೆಂಟ್ ಆಗಿರ್ತೀರಾ ಅಷ್ಟೇ, ಸಿಟಿಸನ್ ಅಲ್ಲ. ನೀವು ಸಿಟಿಸನ್ ಇಂಡಿಯಾದ್ದೇ ಆಗಿರ್ತೀರಾ, ನಿಮ್ಮ ಪರ್ಮನೆಂಟ್ ರೆಸಿಡೆಂಟ್ ಮಾತ್ರ ಆಗಿರ್ತೀರ ಇಲ್ಲಿದು. ಹಾಗೆ ನಿಮ್ಮ ನ್ಯಾಷನಾಲಿಟಿ ಇಂಡಿಯಾದ್ದೇ ಆಗಿರುತ್ತೆ, ನಿಮ್ಮ ಪಾಸ್ಪೋರ್ಟು ಇಂಡಿಯಾದ್ದೇ ಇರುತ್ತೆ, ಜೊತೆಗೆ ಒಂದು PR ಕಾರ್ಡ್ ಅಂತ ಕೊಡ್ತಾರೆ ಅಷ್ಟೇ. ಸೊ ಇಲ್ಲಿನ PR ಆಗಿ ಇಲ್ಲಿರುವಂಥ ರೆಸಿಡೆಂಟ್ಸ್ಗೆ ಆಲ್ಮೋಸ್ಟ್ ಎಲ್ಲ ಇಲ್ಲಿನ ಕೆನಡಿಯನ್ ಸಿಟಿಸನ್ಗೆ ಏನು ಸೌಲಭ್ಯಗಳಿದೆ ಅದೆಲ್ಲನೂ ಸಿಗುತ್ತೆ. ಆದರೆ ವೋಟ್ ಹಾಕೋ ರೈಟ್ಸ್ ಇರಲ್ಲ PR ಆಗಿರೋರಿಗೆ. ಹಾಗೆಯೇ ಎಷ್ಟೊಂದು ಜನ ಇಲ್ಲಿ PR ಆಗಿ ಬಂದು ಆಮೇಲೆ ಸಿಟಿಸನ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಅಂದರೆ ಇಲ್ಲಿ ನೀವು PR ಆಗಿ ಬಂದು 2 ಇಯರ್ಸ್ ಇದ್ಮೇಲೆ ನೀವು ಕೆನಡಿಯನ್ ಸಿಟಿಸನ್ಶಿಪ್ಗೂ ಅಪ್ಲೈ ಮಾಡ್ಬೋದು. ಸೊ ಅದೇ ಥರ ಅಪ್ಲೈ ಮಾಡಿಬಿಟ್ಟು ತುಂಬ ಜನ ಇಂಡಿಯನ್ಸು ಇವಾಗ ಕೆನಡಿಯನ್ ಸಿಟಿಸನ್ಸ್ ಆಗಿದ್ದಾರೆ. ನಿಮಗೆ ಗೊತ್ತೇ ಇದೆ ಪಂಜಾಬೀಸ್ ಅವ್ರಿಗೊಂಥರ ಇದು ಸೆಕೆಂಡ್ ಹೋಮ್ ಥರ. ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡೋದು ಬೇಡ ಅಂದ್ರೂ ನೀವು PR ಆಗಿನೇ ಕಂಟಿನ್ಯೂ ಮಾಡ್ಬೋದು. ಈ PR ಸ್ಟೇಟಸ್ಗೆ 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಅದಾದಮೇಲೆ ನೀವು ಮತ್ತೆ ರಿನ್ಯೂ ಮಾಡಿಕೊಂಡು ಇಲ್ಲಿ PR ಆಗಿನೇ ಕಂಟಿನ್ಯೂ ಮಾಡ್ಬೋದು. ಸೊ ಈ ಎಲ್ಲ ಪ್ರಾಸೆಸ್ಗೆ ಅಂದರೆ ಈ ಹೋಲ್ PR ಪ್ರಾಸೆಸ್ಗೆ ಈವನ್ ಇನ್ಕ್ಲೂಡಿಂಗ್ ನಿಮ್ಮ ಇಂಗ್ಲೀಷ್ ಟೆಸ್ಟ್, IELTS ಎಕ್ಸಾಮ್ದು ಆ ಎಕ್ಸಾಮ್ ಫೀಸಿಂದ ಹಿಡಿದು ಎಲ್ಲದಕ್ಕೂ ಸೇರಿ ಒಂದು 55,000 ಇಂದ 60,000 ಆಗುತ್ತೆ ಪರ್ ಪರ್ಸನ್ ಫೀಸ್.
ಎಲ್ಲ ಸೇರಿ ಅಷ್ಟು ಫೀಸ್ ಆಗುತ್ತೆ. ನಾವಿಲ್ಲಿರೋದು ವರ್ಕ್ ಪರ್ಮಿಟ್ ಮೇಲೆ, ನಾವು ಪಿ ಆರ್ ಆಗಿಲ್ಲ. ಆ್ಯಂಡ್ ನಮಗಿವಾಗ ಪಿ ಆರ್ಗೆ ಅಪ್ಲೈ ಮಾಡೋ ಉದ್ದೇಶನೂ ಇಲ್ಲ. ನಮ್ದಿಲ್ಲಿ ಇವಾಗ ಏನು ವರ್ಕ್ ಪರ್ಮಿಟ್ ಇದೆ ಅದು ಮುಗಿದ ಮೇಲೆ, ಅಥವಾ ನಮಗೆ ವಾಪಸ್ ಇಲ್ಲಿ ಕೆಲಸ ಮುಗಿದ ಮೇಲೆ ನಾವು ವಾಪಸ್ ಇಂಡಿಯಾಗೆ ಬರೋ ಉದ್ದೇಶದಲ್ಲಿದ್ದೀವಿ. ಹಾಗೆಯೇ ಬ್ಯಾಂಗ್ಳೂರಲ್ಲೇ ಇದ್ದು ಮತ್ತೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಬಿಕಾಸ್ ಮನೆಯಿಂದ ದೂರ ಇರೋದು, ಫ್ಯಾಮಿಲಿಯಿಂದ ದೂರ ಇರೋದು ಈಸ್ ನಾಟ್ ಅವರ್ ಕಪ್ ಆಫ್ ಟೀ. ಸೊ ಜಸ್ಟ್ ಸಿಕ್ಕಿರೋ ಒಂದು ಅವಕಾಶನ ಯೂಸ್ ಮಾಡ್ಕೊಂಡ್ವಿ, ಒಂದು ಕಂಟ್ರಿ ನೋಡ್ದಂಗೆ ಆಗುತ್ತೆ ಅಂತ ಬಂದ್ವಿ. ಮುಗಿದ ಮೇಲೆ ವಾಪಸ್ ಇಂಡಿಯಾಗೆ ಬರ್ತೀವಿ. ಆ್ಯಂಡ್ ನಾನಿಲ್ಲಿ ಕೊಟ್ಟಿರೋ ಎಲ್ಲ ಇನ್ಫಾರ್ಮೇಷನ್ಸ್ ಕೆಲವೊಂದು ನನ್ನ ಪಿ ಆರ್ ಫ್ರೆಂಡ್ಸಿಂದ ತಿಳ್ಕೊಂಡಿರೋದು, ಯಾರಿದ್ದಾರೆ ಇಲ್ಲಿ ಪಿ ಆರ್ ಆಗಿ ಅವರಿಂದ ತಿಳ್ಕೊಂಡಿರೋದು, ಹಾಗೆ ಇಂಟರ್ನೆಟ್ಟಿಂದ ನೋಡಿಕೊಂಡು ತಿಳ್ಕೊಂಡಿರುವಂಥ ಕೆಲವೊಂದು ವಿಷಯಗಳು. ಸೊ ನಾನಿವಾಗ ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನಿಂದ ನಿಮ್ಗೇನೋ ಒಂದು ನಾಲೆಜ್ ಸಿಕ್ಕಿರುತ್ತೆ, ಏನೋ ಒಂದು ತಕ್ಕ ಮಟ್ಟಿನ ಅಲ್ಪ ಸ್ವಲ್ಪ ನಾಲೆಜ್ ಆದರೂ ಕೆನಡಾ ಇಮಿಗ್ರೇಷನ್ ಬಗ್ಗೆ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ, ನೀವು ಏನಾದರೂ ಕೇಳಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಐ ವಿಲ್ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಲವ್ ಯು ಆಲ್. ಬಾಯ್ ಬಾಯ್.